ಬೈಂದೂರು ತಾಲೂಕಿನ ಗುಡ್ಡೆ ಹೋಟೆಲ್ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೋವಿಡ್ ನಿಯಮಾವಳಿಯ ಪ್ರಕಾರ ಸ್ವಾತಂತ್ರ್ಯ ದಿನಾಚರಣೆ ಸರಳ ರೀತಿಯಲ್ಲಿ ನೆರವೇರಿತು. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಯುವ ಉದ್ಯಮಿ ಕಿರಣ್ ಲೋಬೋ ಅವರು ಮಾತನಾಡುತ್ತಾ, ನಮಗೆ ಸ್ವಾತಂತ್ರ್ಯ ಸಿಗಲು ಅದೆಷ್ಟೋ ಜನರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅವರನ್ನ ಸ್ಮರಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇವತ್ತಿನ ಯುವ ಪೀಳಿಗೆ ಕೆಟ್ಟ ಚಟಗಳಿಗೆ ಬಲಿ ಬಿದ್ದು ತಮ್ಮ ಜೀವವನ್ನ ಹಾಗೂ ನೆಮ್ಮದಿಯನ್ನ ಕಳೆದುಕೊಳ್ಳುತ್ತಿದ್ದಾರೆ. ಮಾದಕ ವಸ್ತುಗಳನ್ನು ತ್ಯಜಿಸಿ ಸನ್ಮಾರ್ಗದಲ್ಲಿ ನಡೆದು ಉತ್ತಮ ಪ್ರಜೆಯಾಗಿ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂದು ಹೇಳಿದರು. ಸ್ವಾತಂತ್ರ್ಯವು 75 ವರ್ಷದ ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಸರಿಸುಮಾರು 6.5 ಲಕ್ಷ ಜನ ಭಾರತ ದೇಶದ ಪ್ರಜೆಗಳು ಅದು ಹೋರಾಡಿ ಅವರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರನ್ನು ವೀರಮರಣವನ್ನು ಹೊಂದಿದ್ದಾರೆ. ಅವರನ್ನು ನೆನೆಯುವಂಥ ಪ್ರತಿ ವರ್ಷ ನೆನೆಯುವಂಥ ಅವಕಾಶ ನಮಗೆ. ಅವರು ಆ ಹೋರಾಟವನ್ನು ಮಾಡದೇ ಇರ್ತಿದ್ದಿದೆ ಇವತ್ತು ನಾವು ಇನ್ನೂ ಬ್ರಿಟಿಷರ ಕೈಯಲ್ಲಿ ಇರ್ತಿದ್ವೋ ಏನೋ ಗೊತ್ತಿಲ್ಲ. ಆದರೂ ಅವರು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ನಮ್ಮ ದೇಶಕ್ಕೆ ಕೊಡುಗೆಯನ್ನು ನೀಡಬೇಕಾಗ್ತದೆ. ಈಗ ನಾವು ಸ್ವಾತಂತ್ರ್ಯ ಸಿಗುವಾಗ ನಮ್ಮ ದೇಶ ತುಂಬ ಹಿಂದುಳಿದಿತ್ತು, ಏನೂ ಇರಲಿಲ್ಲ. ಆದರೆ ಈ 75 ವರ್ಷದಲ್ಲಿ ತುಂಬ ಬೆಳವಣಿಗೆ ಆಗಿದೆ, ತುಂಬ ಡೆವಲಪ್ಮೆಂಟ್ ಆಗಿದೆ. ಇನ್ನೂ ಆಗಬೇಕಾಗಿದೆ. ಇನ್ನು ನಾವು ಬೇರೆ ದೇಶಗಳನ್ನು ನೋಡಿದರೆ, ಅಭಿವೃದ್ಧಿ ಹೊಂದಿದ ದೇಶಗಳನ್ನು ನೋಡಿದರೆ ನಾವು ಇನ್ನೂ ತುಂಬ ಕೆಳಮಟ್ಟದಲ್ಲಿದ್ದೇವೆ. ಹಿರಿಯ ರಾಜಕಾರಣಿ ಮಾಜಿ ನಾಡ ಪಂಚಾಯತ್ ಅಧ್ಯಕ್ಷ ರಾಜೀವ್ ಶೆಟ್ಟಿಯವರು 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಉದ್ದೇಶಿಸಿ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆ ಹೇಗಿತ್ತು ಎಂಬುದನ್ನು ವಿವರಿಸುತ್ತಾ, ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರನ್ನ ನೆನಪಿಸುತ್ತಾ, ದೇಶದಲ್ಲಿ ಇಂದು ಶಿಕ್ಷಣ, ವಾಣಿಜ್ಯ, ಕೃಷಿ, ವ್ಯವಹಾರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿದೆ. ಇದು ಭಾರತೀಯರಾದ ನಮಗೆಲ್ಲ ಹೆಮ್ಮೆ ಪಡುವ ವಿಷಯ. ದೇಶದ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಮತ್ತು ದೇಶದ ಏಕತೆ ಮತ್ತು ಸಮಗ್ರತೆಯನ್ನ ಕಾಪಾಡಿಕೊಂಡು ದೇಶದ ಏಳಿಗೆಗಾಗಿ ಒಟ್ಟಾಗಿ ದುಡಿಯೋಣ ಎಂದರು. ಇವತ್ತು ನಾವು 75ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಬ್ರಿಟಿಷರು ಈ 75 ವರ್ಷ ಹಿಂದೆ ನಮ್ಮನ್ನು ಏನು ಮಾಡಿದ್ದಾರೆ ಎನ್ನುವುದು ಬಹುಶಃ ಶಾಲೆಗೆ ಒಂದು ಹೆಚ್ಚಿನವರಿಗೆ ಗೊತ್ತುಂಟು. ಬಹುಶಃ ಅವರು ತಿಂದ ಎಣ್ಣೆಲನ್ನು ಸಹ ನಮಗೆ ಕೊಟ್ಟಿದ್ದರಂತೆ. ನಮ್ಮ ಹಿಂದಿನ ಜನ ಗಾಂಧೀಜಿ, ತುಂಬ ಜನರು ಆ ಹೋರಾಟವನ್ನು, ಗಾಂಧೀಜಿ ಅಂತೂ ಉಪವಾಸವನ್ನು ಸತ್ಯಾಗ್ರಹ ಮಾಡಿ ಸ್ವಾತಂತ್ರ್ಯ ತಂದಿದ್ದಾರೆ. ಅಂಥವರಿಗೆ ನಾವು ಈ ಸಮಯದಲ್ಲಿ ಅವರನ್ನು ನೆನೆಸಿಕೊಳ್ಬೇಕಾಗ್ತದೆ. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಗುಡ್ಡೆ ಹೋಟೆಲ್ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷ ಕಾಮೇಶ್, ಪ್ರವೀಣ್ ಶೆಟ್ಟಿ ಹೆಮ್ಮುಂಜೆ, ನಾಡ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಶೇಖರಾಚಾರಿ, ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಹರೀಶ್ ಮೊಗವೀರ, ಹೋಟೆಲ್ ಉದ್ಯಮಿ ಸುಧೀರ್ ಪೂಜಾರಿ ಹಾಗೂ ಗುಡ್ಡೆ ಹೋಟೆಲ್ ಫ್ರೆಂಡ್ಸ್ ಸರ್ಕಲ್ ಸದಸ್ಯರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.